ಕನ್ನಡ ರಂಗಭೂಮಿ ಭಾಷೆ ಮತ್ತು ಸಂಸ್ಕೃತಿ ಬಿಂಬಿಸುವ ಮಾಧ್ಯಮವಾಗಿದ್ದು ಇದರ ಉದ್ದೇಶ ಮನರಂಜನೆ. ಆದರೂ ಈ ಮಾಧ್ಯಮ ಗಂಭೀರ ವಿಚಾರಗಳ ಬಗ್ಗೆ ಪ್ರೇಕ್ಷಕರನ್ನು ಸೆಳೆದು ವಿಚಾರವಂತರನ್ನಾಗಿ ಮಾಡುತ್ತದೆ ಎಂದು ಕರ್ನಾಟಕ ಜನಪದ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಜೆ ಕರಿಯಪ್ಪ ಮಾಳಿಗೆ ಅಭಿಪ್ರಾಯಪಟ್ಟರು. ನಗರದ ರಾಧಮ್ಮ ಅಂಜಿನಪ್ಪ ಬಯಲು ರಂಗಮಂದಿರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಲೋಟರಿ ಸಂಸ್ಥೆ, ಭಾರತಿ ಕಲಾವಿದರು ಹಾಗೂ ದಾತ್ರಿ ರಂಗ ಸಂಸ್ಥೆ ಸಿರಿಗೇರಿ, ಬಳ್ಳಾರಿ ಜಿಲ್ಲೆ ಇವುಗಳ ಸಂಯುಕ್ತಾಶ್ರಯದಲ್ಲಿ ದಾತ್ರಿ ರಂಗಯಾತ್ರೆಯ ಅಂಗವಾಗಿ ಆಯೋಜಿಸಿದ್ದ ಲೇಖಕ ಜೋಗಿ ಬರೆದಿರುವ ವಿಶ್ವಾಮಿತ್ರ ಮೇನಕೆ ಡ್ಯಾನ್ಸ್ ಮಾಡೋದು ಏನಕ್ಕೆ ನಾಟಕ ಪ್ರದರ್ಶನದಲ್ಲಿ ಅವರು ಮಾತನಾಡಿದರು. ಚಲನಚಿತ್ರ ಮತ್ತು ದೂರದರ್ಶನದಂತಹ ದೃಶ್ಯ ಮಾಧ್ಯಮದ ಭರಾಟೆಯಲ್ಲಿ ರಂಗಭೂಮಿ ತನ್ನ ನೆಲೆಯನ್ನು ಗಟ್ಟಿ ಮಾಡಿಕೊಂಡಿದೆ. ಆಧುನಿಕ ಜಗತ್ತು ಒಡ್ಡುವ ಸಮಸ್ಯೆ ಮತ್ತು ಸವಾಲುಗಳಿಗೆ ಸಮಾಜ ಹಿಂದೆಂದೂ ಕಾಣದಂತಹ ಸಂಘರ್ಷ ವಾತಾವರಣವಿದೆ ಎಂದರು. ಈ ಸಂಘರ್ಷ ವಿಶ್ವವನ್ನೇ ವ್ಯಾಪಿಸಿದೆ. ಮನುಕುಲಕ್ಕೆ ಬೇಕಾದ ನೆಮ್ಮದಿ, ಸಾಂತ್ವನ, ಸೌಹಾರ್ದತೆ, ಸಹಬಾಳ್ವೆ ಕಲೆ ಸಾಹಿತ್ಯದಿಂದ ದೊರೆಯುತ್ತದೆ ಎಂದರು. ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಆರ್ ನಾಗೇಂದ್ರ ನಾಯ್ಕ ಮಾತನಾಡಿ, ಸಮಾಜದಲ್ಲಿರುವ ಅಸಮಾನತೆ, ಬಾಲ್ಯ ವಿವಾಹ, ಲಿಂಗ ತಾರತಮ್ಯ, ವರದಕ್ಷಿಣೆ ಪದ್ಧತಿ ಹೋಗಲಾಡಿಸಲು ರಂಗಭೂಮಿ ಪರೋಕ್ಷವಾಗಿ ಸಹಕಾರ ನೀಡುತ್ತದೆ ಎಂದರು. ನಾಟಕಗಳು ನಮ್ಮ ಜೀವನದ ಘಟನೆಯನ್ನಾಧರಿಸಿವೆ. ಆದ್ದರಿಂದ ಭಾರತೀಯ ಕಲಾ ಪ್ರಕಾರದ ಉಳಿವಿಗೆ ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದು ತಿಳಿಸಿದರು. ತಾಲೂಕು ಕಸಬಾ ಅಧ್ಯಕ್ಷ ವಿಎಂ ನಾಗೇಶ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್, ಸದಸ್ಯರಾದ ಇ ಮಂಜುನಾಥ್, ವೈಪಿಡಿ ದಾದಾಪೀರ್, ಸಮೀವುಲ್ಲಾ, ರತ್ನಮ್ಮ, ತಿಪ್ಪರಯ್ಯ, ಕೆಸಿ ಹೊಸಕೇರಪ್ಪ, ಕಸಬಾ ಗೌರವ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ, ಅಸ್ಕರ್ ಅಹಮದ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಸ್ಜಿ ರಂಗಸ್ವಾಮಿ, ಸಕ್ಕರ, ಅಬ್ಬಾಸ್, ಪದ್ಮನಾಭ, ಗಡಾರಿ ಕೃಷ್ಣಪ್ಪ, ಯೋಗನಂದ ಮೊದಲಾದವರು ಪಾಲ್ಗೊಂಡಿದ್ದರು. ಹೆಣ್ಮಕ್ಳು ಟಿವಿ ಅದರಲ್ಲಿ ವಿಶೇಷವಾಗಿ ಧಾರಾವಾಹಿಗಳನ್ನು ನೋಡ್ತಕ್ಕಂಥದ್ದು. ಇತ್ತೀಚೆಗೆ ಏನು ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಕ್ಕಂಥದನ್ನ ನೋಡಿಬಿಟ್ರೆ ತಾವೆಲ್ಲರೂ ನೋಡಿದ್ರೆ ಕಳೆದ 2 ವರ್ಷದಲ್ಲಿ ಈ ಕೋವಿಡ್ ಸಂದರ್ಭದಲ್ಲಂತೂ ಎಂತ ಒಂದು ಭಯದ ವಾತಾವರಣದಲ್ಲಿ ಜೀವನ ಸಾಧಿಸಿದ್ದಾರೆ. ಇವತ್ತು ನಾವೆಲ್ಲರೂ ಸಾಧಿಸಿದ್ದೀವಿ ಅಂತಂದ್ರೆ ಹೇಳಬಾರ್ದು. ಆ ಟಿವಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಪ್ರಸಾರ ಮಾಡ್ತಕ್ಕಂಥ ಆ ಸುದ್ದಿಗಳನ್ನ ಕೇಳಿನೇ ಬಹಳಷ್ಟು ಜನ ಡಿಪ್ರೆಷನ್ಗೆ ಹೋಗಿದ್ದಾರೆ, ಮಾನಸಿಕವಾಗಿ ಕುಗ್ಗಿದ್ದಾರೆ, ಮಾನಸಿಕ ತಜ್ಞರ ಸಲಹೆಯನ್ನ ತಗೊಂಡಿದ್ದಾರೆ. ಅಂತ ಒಂದು ಕ್ಲಿಷ್ಟಕರ ವಾತಾವರಣದಿಂದ ನಾವೆಲ್ಲರೂ ಕೂಡ ಇವತ್ತು ದೇವರ ಆಶೀರ್ವಾದದಿಂದ ಹೊರ ಬಂದಿದ್ದೇವೆ. ಅಂತ ಒಂದು ಕಾಲ ಮತ್ತೆ ಬರದೇ ಇರಲಿ. ಇದೆಲ್ಲ ಕೂಡ ನಿಜವಾಗ್ಲೂ ಕೂಡ ನಮ್ಮ ಯುವ ಪೀಳಿಗೆ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ. ಅಂತ ಸಂದರ್ಭದಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ನಾಟಕಗಳನ್ನ, ನಮ್ಮ ಸಾಹಿತ್ಯವನ್ನ, ನಮ್ಮ ಕಲೆಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ಯುವಕರು ಮುಂದಾಗಬೇಕು. ನಮ್ಮ ಯುವ ಜನತೆಯ ನಡತೆ ಎತ್ತ ಸಾಕ್ತಿದೆ ಅಂತಕ್ಕಂಥದ್ದನ್ನ ನಾವು ಯಾರು ಕೂಡ ಕಂಡುಹಿಡಿಯಕ್ಕೆ ಆಗ್ತಿಲ್ಲ. ಯಾರು ಹಿರಿಯರಿದ್ದಾರೆ, ಯಾರು ಹಿಂದೆ ಕಲಾವಿದರಿದ್ದಾರೆ, ಈ ಕಲೆ ನಶಿಸ್ತಾ ಹೋಗ್ತಾ ಇದೆ. ಈ ಟಿವಿ ಮಾಧ್ಯಮ, ಈ ತಂತ್ರಜ್ಞಾನಕ್ಕೆ ಹೊರತಕ್ಕೆ ಸಿಲುಕಿ ಇಂಥ ಒಂದು ಕಲೆಗಳು ನಶಿಸ್ತಾ ಹೋಗ್ತಾ ಇದ್ದಾವೆ. ನಿಜವಾಗ್ಲೂ ಕೂಡ ಅರ್ಥಗರ್ಭಿತವಾದಂತಹ ನಾಟಕಗಳು ಹಿಂದೆಲ್ಲ ನಡೀತಾ ಇದ್ವು. ಅಂತ ಒಂದು ಕಲಾವಿದರು ಈಗಲೂ ಇದ್ದಾರೆ. ಅಂತ ಕಲಾವಿದರನ್ನ ಹುಡುಕಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ನಾವೆಲ್ಲರೂ ಸೇರಿ ಅಂತವನ್ನ ಪ್ರೋತ್ಸಾಹಿಸ್ತಕ್ಕಂಥ, ಅವರನ್ನ ಅಂತ ಪ್ರತಿಭೆಗಳನ್ನ ಹುಡುಕಿ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಅದು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಕೂಡ ಹೌದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಸಾಕಷ್ಟು ಜನ ಮಾತಾಡಲಿಕ್ಕಿದ್ದಾರೆ. ಬಹಳ ಅದ್ಭುತವಾದಂತಹ ಇಂಥ ಕಾರ್ಯಕ್ರಮಗಳು ಪ್ರತಿ ವರ್ಷನೂ ನಡೆಯಲಿ. ಇಂಥ ಕಾರ್ಯಕ್ರಮಗಳಿಗೆ 100ಕ್ಕೆ 100ರಷ್ಟು ನಾವೆಲ್ಲ ಜನಪ್ರತಿನಿಧಿಗಳಾಗಿರ್ಬೋದು, ನಾವೆಲ್ಲ ಏನು ನಮ್ಮ ನಗರ ಪಟ್ಟಣದ ನಾಗರಿಕರು ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೇವೆ. ಇದು ಇಂದಿನ ಕಾಲಘಟ್ಟದಲ್ಲಿ ಬಹಳ ಅತ್ಯವಶ್ಯಕ. ಬರೀ ಟಿವಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ನ್ಯೂಸ್ಗಳನ್ನ ನೋಡಬೇಡಿ. ಇಂಥ ಒಂದು ರಂಗ ಪ್ರತಿಭೆಗಳು, ಕಲಾವಿದರು ಇರ್ತಾರೆ. ಆ ಕಲೆಯನ್ನ ನಾವೆಲ್ಲರೂ ಕೂಡ ನೋಡಿ ನಮ್ಮ ಮಾನಸಿಕ ಒತ್ತಡವನ್ನ ನಾವೆಲ್ಲರೂ ಕಡಿಮೆ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ